ನಿಮಗೆ ಲಕ್ಕಿ ಡ್ರಾ ಬಂದಿದೆ ಬೈಕ್ ಅವ್ವ ಪೆಟ್ರೋಲ್ ಇಂದ. ಬೋಲಿಯರ್ ಅವ್ವ ಪೆಟ್ರೋಲಿಯಂ ಬೈಕ್ ಡ್ರಾ ಬಂದಿದೆ ನಿಮಗೆ. ಗಣೇಶ ಹಬ್ಬ ತುಂಬಾ ಖುಷಿಯಲ್ಲಿರುವಾಗ ಇದೊಂದು ಅದೃಷ್ಟ ಅಂತ ಹೇಳ್ಬೋದು. ಅಂತ ಹೇಳುವುದರಿಂದ ಗೊತ್ತಾಗ್ತಿಲ್ಲ, ತುಂಬಾ ಖುಷಿ ಆಗ್ತಿದೆ. ಯೋಗೀಶ್ ಅವರ ಸಜಿಪ ನಿಮಗೆ ಲಕ್ಕಿ ಡ್ರಾ ಬಂದಿದೆ ಬೈಕ್ ಅವ್ವ ಪೆಟ್ರೋಲ್ ಇಂದ. ಬೋಲಿಯರ್ ಅವ್ವ ಪೆಟ್ರೋಲಿಯಂ ಬೈಕ್ ಡ್ರಾ ಬಂದಿದೆ ನಿಮಗೆ. ಬೇಗ ಬನ್ನಿ. ಆರು ತಿಂಗಳಿಂದ ಈ ಒಂದು ಡ್ರಾ ಫಲಿತಾಂಶವನ್ನು ನಾವು ಗ್ರಾಹಕರ ಸಮ್ಮುಖದಲ್ಲಿ ಈ ಒಂದು ಡ್ರಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆತ್ಮೀಯರು ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ಜಸಿಂತಾ ಪಿಂಟೋರವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಅವ್ವ ಪೆಟ್ರೋಲಿಯಂ ಮಾಲೀಕತ್ವದ ಪರವಾಗಿ ನಾನು ಮತ್ತು ಸೇರಿದಂತೆ ಎಲ್ಲ ಗ್ರಾಹಕರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯತಿನ ಗೌರವಾನ್ವಿತ ಉಪಾಧ್ಯಕ್ಷರಾದ ಅಬ್ದುಲ್ ಶಕೂರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಮಾಜಿ ಗ್ರಾಮ ಪಂಚಾಯತಿನ ಸದಸ್ಯರು, ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರಾದಂತ ಗೌರವಾನ್ವಿತ ರಮೇಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಅವ್ವ ಪೆಟ್ರೋಲಿಯಂ ಮಾಲೀಕತ್ವದ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರ ಹಿರಿಯರು ನಮಗೆ ಸಹಕಾರವನ್ನು ಕೊಡುವಂತ ನಮ್ಮ ಅವ್ವ ಪೆಟ್ರೋಲಿಯಂ ಮಾಲೀಕತ್ವಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡುವಂತ ವಿಶ್ವನಾಥ್ ರವರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಆತ್ಮೀಯ ಮಿತ್ರರಂತ ವಿನೋದ್ ರವರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಮಾಜಿ ಗ್ರಾಮ ಪಂಚಾಯತಿನ ಸದಸ್ಯರು, ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರಾದಂತ ಗೌರವಾನ್ವಿತ ರಮೇಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಆತ್ಮೀಯ ಮಿತ್ರರಂತ ವಿನೋದ್ ರವರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ.
ಗ್ರಾಮ ಸಮಿತಿ ಅಧ್ಯಕ್ಷರಾದಂಥ ಮೊಹಮ್ಮದ್ ರವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ನನ್ನ ಆತ್ಮೀಯ ಮಿತ್ರರು ಆದಂತ ಮುಸ್ತಫಾ ಕತಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಹವ್ವಾ ಪೆಟ್ರೋಲಿಯಂ ಮಾಲೀಕತ್ವದ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ನಮ್ಮ ಆತ್ಮೀಯ ಮಿತ್ರರು ಅಂತ ಲಾರೆನ್ಸ್ ಪಿಂಟರ್ ಅವರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ನನ್ನ ಆತ್ಮೀಯ ಮಿತ್ರರು ನಮ್ಮ ಹವ್ವಾ ಪೆಟ್ರೋಲಿಯಂ ಮಾಲೀಕತ್ವಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡುವಂತ ಸುಭಾಷ್ ಅವರು ಕೂಡ ಸುದೇಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತಾ, ಹಾಗೇನೆ ಅಹಮದ್ ರವರು ಮತ್ತೆ ವಿಶೇಷವಾಗಿ ಮುಂಭಾಗದಲ್ಲಿರುವಂತ ನಮ್ಮ ಗ್ರಾಹಕರು ಯಾವಾಗಲೂ ನಮಗೆ ಸಹಕಾರ ನೀಡುತ್ತಾ ಬಂದಿರುತ್ತಾರೆ. ಹಾಗೇನೆ ಮುಂದೆ ಕೂಡ ತಮ್ಮೆಲ್ಲರ ಸಹಕಾರವನ್ನು ಕೇಳಿಕೊಂಡು ತಮ್ಮೆಲ್ಲರಿಗೂ ನಾನು ವಿಶೇಷವಾಗಿ ಸ್ವಾಗತಿಸುತ್ತಾ, ಹಾಗೇನೆ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಸದಸ್ಯರು ಸಿದ್ದಿಕ್ರವರಿದ್ದಾರೆ. ಅವರಿಗೂ ಕೂಡ ಹವ್ವಾ ಮಾಲೀಕತ್ವದ ಪರವಾಗಿ ನಾನು ಸ್ವಾಗತಿಸುತ್ತಾ, ಈಗ ಕೆಲವೇ ನಿಮಿಷದಲ್ಲಿ ಈ ಒಂದು ಡ್ರಾ ಫಲಿತಾಂಶವನ್ನು ನಾವು ಕಾಣಲಿಕ್ಕಿದ್ದೇವೆ. ಈ ಒಂದು ಕಾರ್ಯಕ್ರಮದ ಸ್ವಾಗತವನ್ನು ಮುಗಿಸಿಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ನಾನು ಅನುವು ಮಾಡಿಕೊಡ್ತಾ ಇದ್ದೇನೆ. ಸ್ವಾಗತ ಮಾಡಿದಂತಹ ಇದರ ಎಲ್ಲ ಉಸ್ತುವಾರಿಯನ್ನು ವಹಿಸಿ ಇದರ ನೇತೃತ್ವವನ್ನು ನೀಡುತ್ತಿದ್ದ ಬಂದಂತಹ BK ಅಬ್ದುಲ್ ಜಬ್ಬಾರ್ ಇವರಿಗೂ ಸ್ವಾಗತ ಮಾಡುತ್ತಾ, ಮುಂದಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಾಸಿದಂತಹ ಅತಿಥಿಗಳಿಂದ ಈ ಒಂದು ಸಮಸ್ಯೆಯ ಬಗ್ಗೆ ಎರಡು ಮಾತು ರಮೇಶ್ ಶೆಟ್ಟಿ ಅವರಿಗೆ. ಹವ್ವಾ ಪೆಟ್ರೋಲ್ ಪಂಪ್ ಮಾಲೀಕತ್ವದಲ್ಲಿ ನಡೆದಿರುವಂತಹ ಈ ಲಕ್ಕಿ ಕೂಪನ್ನ ಸಮಾರಂಭದಲ್ಲಿ ಆಸೀನರಾದಂಥ ಬುಳಿಯಾರ್ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಜಸಿಂತಾ ಪಿಂಟೋರ್ ಅವರೇ, ಅದೇ ರೀತಿ ಉಪಾಧ್ಯಕ್ಷರಾದ ಅಬ್ದುಲ್ ಶಕೂರ್ ಅವರೇ, ಈ ಪಂಪಿನ ಉಸ್ತುವಾರಿ ಹಾಗೂ ಎಲ್ಲವನ್ನು ನೋಡಿಕೊಳ್ಳದಂತ ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯರಾದಂಥ ಅಬ್ದುಲ್ ಜಬ್ಬಾರ್ ಅವರೇ, ನಮ್ಮ ವಲಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊಹಮ್ಮದ್ ರವರೇ, ಮುಸ್ತಾಫರ್ ಅವರೇ, ಅದೇ ರೀತಿ ಭಾಗದ ಹತ್ತಿರ ಇರುವಂಥ ವಿಶ್ವನಾಥ್ ರವರೇ, ಸುರೇಶ್ ಅವರೇ, ಅದೇ ರೀತಿ ಲಾರೆನ್ಸ್ ಪಿಂಟೋರ್ ಅವರೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿದ್ದಂಥ ಎಲ್ಲ ಗ್ರಾಹಕರೇ, ಅದೇ ರೀತಿ ಈ ಹವ್ವಾ ಪೆಟ್ರೋಲ್ ಪಂಪಿನ ಎಲ್ಲ ನೌಕರ ಬಾಂಧವರೇ, ಬಹಳಷ್ಟು ಸಂತೋಷವಾಗ್ತಾ ಇದೆ. ಈ ಭಾಗದಲ್ಲಿ ಒಂದು ಪೆಟ್ರೋಲ್ ಪಂಪ್ ಆಗಿ ಬಹಳಷ್ಟು ಸೇವೆಯನ್ನು ಜನರಿಗೆ ಸಲ್ಲಿಸ್ತಾ ಇದೆ. ಅದರಲ್ಲಿ ಕೂಡ ಈ ಒಂದು ಪೆಟ್ರೋಲ್ ಹಾಕಿದವರಿಗೆ ನನ್ನ ವಿಶೇಷವಾದ ಲಾಭಾಂಶದಲ್ಲಿ ಅವರಿಗೆ ಕೂಡ ಒಂದು ಸೇವೆಯನ್ನು ಮಾಡಿಕೊಡ್ಬೇಕು ಎಂಬ ದೃಷ್ಟಿಯಲ್ಲಿ ಇಲ್ಲಿ ಪೆಟ್ರೋಲ್ ಹಾಕಿದ ಹಾಗೂ ಡೀಸೆಲ್ ಅನ್ನು ಹಾಕಿದಂತ ಎಲ್ಲ ಜನರಿಗೆ ಕೂಡ ಇದು ಲಕ್ಕಿ ಕೂಪನ್ ನಲ್ಲಿ ಬೈಕ್ ಅನ್ನು ಪಡೆಯುವಂತಹ ಒಂದು ಅವಕಾಶ ಇದೆ. ಇಷ್ಟು ಜನರಲ್ಲಿ ಕೂಡ ಒಬ್ಬ ಅದೃಷ್ಟವಂತನಿಗೆ ಸಿಗುವಂತಹ ಒಂದು ಕೂಪನ್. ಆದ್ರೆ ನಾವೆಲ್ಲ ಇವತ್ತು ನಿರೀಕ್ಷಿಸಿದ್ದೇವೆ ಇದು ಯಾರಿಗೆ ಹೋಗ್ತದೆ ಅಂತ ಹೇಳಿ. ಯಾರಿಗೆ ದೇವರ ಅನುಗ್ರಹ ಇದೆ, ಜನರ ಆಶೀರ್ವಾದ ಇದೆ, ಅಂಥವರಿಗೆ ಖಂಡಿತವಾಗಿ ಈ ಬೈಕ್ ಸಿಗ್ತದೆ ಅಂತ ಹೇಳಿಕೊಂಡು ಮುಂದಿನ ದಿನಗಳಲ್ಲಿ ಕೂಡ ಇಲ್ಲಿ ಹೆಚ್ಚಿನ ಸೇವೆ ಆಗುವಂತಹ ಅವಕಾಶ ಆಗಲಿ, ಆ ಪರಮಾತ್ಮ ಸರ್ವಧರ್ಮದ ದೇವರು ಕೂಡ ಅನುಗ್ರಹಿಸಲಿ ಅಂತ ಹೇಳಿಕೊಂಡು ನನ್ನ ಭಾಷಣವನ್ನು ಕೊನೆಗೊಳಿಸ್ತೇನೆ. ಸೇವೆಯನ್ನು ನೀಡುತ್ತಾ ಬಂದಂತಹ ಹವ್ವಾ ಪೆಟ್ರೋಲ್ಗೆ ಶುಭಾಶಯನ್ನು ಕೋರಿದ ರಮೇಶ್ ಶೆಟ್ಟಿ ಅವರಿಗೆ ಅಭಿನಂದನೆಗಳು. ಅಧ್ಯಕ್ಷರಾದಂತಹ ಜಸಿಂತಾ ಪಿಂಟರ್ ಅವರು ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತಾರೆ. ಎಲ್ಲರಿಗೂ ಶುಭ ಸಂಜೆಯ ಶುಭ ನಮನಗಳು. ವೇದಿಕೆಯಲ್ಲಿರುವ ಗೌರವಾನ್ವಿತರೇ, ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ಸ್ನೇಹಿತರೇ, ಇವತ್ತು ಈ ಹವ್ವಾ ಪೆಟ್ರೋಲಿಯಂ ಮಾಲೀಕತ್ವದಲ್ಲಿ ಲಕ್ಕಿ ಕೂಪನ್ ಡ್ರಾ ಮಾಡುವ ಈ ಅವಕಾಶವು ಇಲ್ಲಿ ಒದಗಿ ಬಂದಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಈ ಪೆಟ್ರೋಲಿಯಂನಲ್ಲಿ ಲಕ್ಕಿ ಕೂಪನ್ ಡ್ರಾ ಮಾಡಿ
ಇಷ್ಟು ಜನ ಇದೇ ಪಾತ್ರೆಯಲ್ಲಿ ಅಂತ ಕಾಣ್ತದೆ ಹಾಕಿ ಅದರಲ್ಲಿ ಒಬ್ಬರು ಅದೃಷ್ಟಶಾಲಿಯನ್ನು ತನ್ನಾಗಿಸಿಕೊಂಡಿದ್ದಾರೆ. ಅದೇ ಈ ಸರ್ತಿ ಕೂಡ ಈ ಅದೃಷ್ಟಶಾಲಿ ಈ ಕೂಪನ್ ಯಾರಿಗೆ ಒಲಿಯುತ್ತದೆ ದೇವರೇ ಬಲ್ಲರು. ಅಂತೂ ಇದರಲ್ಲಿ ಅದೃಷ್ಟಶಾಲಿಗಳು ಇರುವರು. ಈ ಸುಸಂದರ್ಭದಲ್ಲಿ ನಾನು ಈ ಪೆಟ್ರೋಲಿಯಂ ಹವಾ ಪೆಟ್ರೋಲಿಯಂ ಇಲ್ಲಿಯ ಮಾಲೀಕತ್ವವನ್ನು ವಹಿಸಿಕೊಂಡಿದ್ದ ನಮ್ಮ ನೆಚ್ಚಿನ ಆತ್ಮೀಯರು ಅಬ್ದುಲ್ ಜಬ್ಬಾರ್ ಅವರು ಈ ಕಾರ್ಯಕ್ರಮವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಇನ್ನು ಈ ಹವಾ ಪೆಟ್ರೋಲಿಯಂ ಉನ್ನತ ಶಿಖರಕ್ಕೆ ಏರಲಿ, ಇಲ್ಲಿ ಬರುವ ಗ್ರಾಹಕರಿಗೆ ಒಳ್ಳೆಯ ಉಪಯೋಗ ಆಗಲಿ ಮತ್ತು ಈ ಬೋಳಿಯಾರ್ನಲ್ಲಿ ಆದ ಅವ್ವಾ ಪೆಟ್ರೋಲಿಯಂನ ಹೆಸರು ಉತ್ತುಂಗಕ್ಕೆ ಏರಲಿ ಅಂತ ಹೇಳಿಕೊಂಡು ಆಶಿಸುತ್ತಾ ಎಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ದೇವರವರಿಗೆ ದೀರ್ಘಾಯುಷ್ಯ ಕರುಣಿಸಲಿ, ಕೆಲಸ ಮಾಡಲು ಶಕ್ತಿ ಕೊಡಲಿ ಎಂದುಕೊಂಡು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಆಹ್ವಾನಿಸಿ ನಮಗೆ ಗೌರವವನ್ನು ಕೊಟ್ಟ ಜಬ್ಬಾರ್ ಅವರಿಗೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸಿ. ಅದೃಷ್ಟದಲ್ಲಿ ಯಾರಿಗೆ ಒಲಿದು ಬರುತ್ತದೆ ಆ ದೇವರೇ ಬಲ್ಲನು ಎಂಬ ವಾಕ್ಯದೊಂದಿಗೆ ಶುಭಾಶಯನ್ನು ನೀಡಿದಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಜಸಿಂತಾ ಪಿಂಡರ್ ಅವರಿಗೆ ಧನ್ಯವಾದಗಳು. ಈಗ ತಾನೇ ನಮ್ಮೊಂದಿಗೆ ಹಮ್ಮೆಂಬಲ ಜಾರದಗುಡ್ಡೆ ಜುಮ್ಮಾ ಮಸೀದಿಯ ಖತೀಬರಾದಂತ ಹಫೀಜ್ ಮುನೀನ್ ರಜ್ವಿ ಅಲ್ ಅಮ್ಜದಿ ಉಲ್ಲಾಲ ಇವರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಇವರು ದುವಾ ಆಶೀರ್ವಾದ ನೀಡಲಿದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ಲಕ್ಕಿ ಕೂಪನ್ ಅನ್ನು ಎತ್ತುವ ಮೂಲಕ ಅದೃಷ್ಟಶಾಲಿಯನ್ನು ಗುರುತಿಸುವ ಕಾರ್ಯವನ್ನು ಮಾಡಲಿದ್ದಾರೆ. ಅವರಿಗೆ ಅವ್ವಾ ಪೆಟ್ರೋಲಿಯಂ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಅವರು ಎರಡು ವಾಕ್ಯವನ್ನು ಮಾತಾಡಿ ದುವಾ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. أعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد بسم الله الرحمن الرحيم قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس الحمد لله رب العالمين اللهم صل على سيدنا محمد وعلى آل سيدنا ومولانا محمد اللهم أوصل مثل بلغ ثواب ما قرأناه من القرآن العظيم منا إلى حضرة نبينا وحبيبنا المصطفى محمد صلى الله عليه وسلم وإلى رواه سائر الصحابة والصحابيات كلهم أجمعين رضوان الله تعالى عنهم يا ذا الجلال والإكرام اللهم بارك لنا في سوقنا هذا بركة تامة كما باركت على عبادك الصالحين اللهم يسر عسيرنا وسهل أمورنا وفرج أحزاننا واكشف قروبنا وقضي ديوننا وهد أمراضنا وأمراض الظاهرية والباطنية والجسمانية والروحانية فاشفها شفاء لا يغادر سقما ولا علما ربنا تقبل منا إنك أنت السميع العليم وتب علينا إنك أنت التواب الرحيم آمين برحمتك يا أرحم الراحمين بفضلي صلى الله على محمد صلى الله عليه وسلم صلى الله على محمد صلى الله عليه وسلم اللهم صل على محمد يا رب صل عليه ಒಂದು ಲಕ್ಕಿ ವಿನ್ನರ್ ಅನ್ನು ಆಯ್ಕೆ ಮಾಡುವಂತಹ ಒಂದು ಅದೃಷ್ಟಶಾಲಿಯನ್ನು ಆಯ್ಕೆ ಮಾಡಲು ನಮ್ಮ ಗ್ರಾಮದ ಪ್ರತಿನಿಧಿ ಜಸಿಂತಾ ಪಿಂಡರ್ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಎಲ್ಲ ಅತಿಥಿಗಳು ಒಟ್ಟಾಗಿ
ಈ ಒಂದು ಕೂಪನ್ ಎತ್ತುವ ಮೂಲಕ ವಿಜಯ ಘೋಷಣೆ ಯಾರೆಂದು, ಯಾರಿಗೆ ಅದೃಷ್ಟ ಒಲಿದು ಬರ್ತದೆ ಎಂದು ಎಲ್ಲರೂ ಆತುರದಲ್ಲಿ ಕಾಯ್ತಾ ಇದ್ದಾರೆ. ಇವತ್ತು ಪೆಟ್ರೋಲ್ ಹಾಕಿದವರು ಇವತ್ತೇ ನನಗೆ ಬರಬಹುದು ಎನ್ನುವ ಉದ್ದೇಶದಲ್ಲೂ ಇದಕ್ಕಿಂತ 6 ತಿಂಗಳ ಮೊದಲು ಹಾಕಿದಂತ ಎಲ್ಲರೂ ಈ ಒಂದು ಆಶೆಯೊಂದಿಗೆ ಇವತ್ತು ಸೇರಿಕೊಂಡಿದ್ದೇವೆ. ಯಾರಿಗೆ ಅದೃಷ್ಟ ಒಲಿದು ಬರ್ತದೆ ಎಂದು ಕಾದು ನೋಡೋಣ. ಕಳೆದ ಸಲದ ಅದೃಷ್ಟ ಗೋಳಿಪಡಿಪಿನ ಹನೀಫ್ ಎಂಬವರಿಗೆ ಒದಗಿ ಬಂದಿತ್ತು. ಅದೇ ರೀತಿ ಹಲವು ಪ್ರತಿ ತಿಂಗಳಲ್ಲಿ ನಡೆಸ್ತಾ ಬಂದಂತಹ ಲಕ್ಕಿ ಡ್ರಾ 5,000 ರೂಪಾಯಿಯ ಉಚಿತ ಕೂಪನ್ ಹಲವರಿಗೆ ಸಿಕ್ಕಿರುತ್ತದೆ. ಡಬಲ್ 760335952 ರಿಪೀಟ್ ಮಾಡ್ತಾ ಇದ್ದೇನೆ. 7760335952 ನಂಬರ್ ಬಿಸಿ ಬರ್ತಾ ಇದೆ. 7760335952 ಎಲ್ಲಿ ಮನೆ ಯೋಗೀಶ್ ಅವರ ಸಜಿಪ ನಿಮಗೆ ಲಕ್ಕಿ ಡ್ರಾ ಬಂದಿದೆ ಬೈಕ್ ಅವ್ವ ಪೆಟ್ರೋಲಿಂದ. ಬೋಲಿಯಾರ್ ಅವ್ವ ಪೆಟ್ರೋಲಿಯಂ ಬೈಕ್ ಡ್ರಾ ಬಂದಿದೆ ನಿಮಗೆ. ಬೇಗ ಬನ್ನಿ, ಬೇಗ ಬನ್ನಿ. ಎಲ್ಲಿದ್ದೀರಿ ನೀವು? ಮಗು ಹಾಸ್ಪಿಟ್ಲ್ ಇದೆಯಾ? ಸರಿ, ನಾಳೆ ಬರ್ತೀರಾ? ಈಗ ತಾನೇ ಬಂದ ಮಾಹಿತಿ ಪ್ರಕಾರ TR ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಯೋಗೀಶ್ ಸುವರ್ಣ ಎಲ್ಲರ ಒಂದು ಅಭಿಪ್ರಾಯ ಇಲ್ಲಿಯ ಸಿಬ್ಬಂದಿಯವರದ್ದು. ಅದು TR ಕಂಪನಿಯಲ್ಲಿ ಕೆಲಸಕ್ಕಿದ್ದಂತಹ ಒಂದು ವ್ಯಕ್ತಿ ಯೋಗೀಶ್ ಸುವರ್ಣ ಅವರಿಗೆ ಅದೃಷ್ಟ ಒದಗಿ ಬಂದಿದೆ. ಸಾಯಂಕಾಲ ಇಲ್ಲಿ ವಿಸಿಟ್ ಕೊಟ್ಟು ಹೋದವರು, ಏಕೆಂದ್ರೆ ಲೇಟ್ ಆಯ್ತು ಆಗ ಬಂದಿದ್ರು, ಅವರೇನ ಕಾರಣದಿಂದ ಹೋಗಿದ್ದಾರೆ. ಅವರಿಗೆ ಈ ಒಂದು ಅದೃಷ್ಟ ಒದಗಿ ಬಂದಿದೆ. TR ಒಂದು ದೊಡ್ಡ ಸಂಸ್ಥೆ, ತುಂಬಾ ಪರ್ಚೇಸ್ ಮಾಡಿ ಡೀಸೆಲ್ ಅನ್ನು ತೆಗೆಯುವಂತ ಒಂದು ಕಂಪನಿ. ಆದರೂ ಅವರ ಸಿಬ್ಬಂದಿಯವರಿಗೆ ಈ ಒಂದು ಅದೃಷ್ಟ ಒದಗಿ ಬಂದಿದೆ. ಕಳೆದ ಸಲ ನಾವು ಈಗ ತಾನೇ ಇದರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸಜಿಪ್ಪ ಭಾಗಕ್ಕೆ ಅದೃಷ್ಟ ಯಾವಾಗಲೂ ಒಲಿದು ಬರ್ತದೆ. ಕಳೆದ ಲಕ್ಕಿ ಡ್ರಾ ಗೋಳಿಪಡಪ ಹನೀಫ್ ಅವರಿಗೆ ಹೋದರೆ ಇವತ್ತಿನದ್ದು ಸಜಿಪದ TR ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ಯೋಗೀಶ್ ಸುವರ್ಣ ಎಂಬವರಿಗೆ ಆಗಿರ್ತದೆ. ಕಳೆದ ಸಲ ಗೋಳಿಪಡಪು ಆರಿಸ್ ಎಂಬವರಿಗೆ ಇಲ್ಲಿಯ ಒಂದು ಅದೃಷ್ಟ ಒದಗಿ ಬಂದಿತ್ತು. ಇವತ್ತು ಅದೇ ಪ್ರದೇಶದ ಭಾಗದ ಸಜೀಪ TR ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಒಂದು ಸಿಬ್ಬಂದಿ ಆಗಿದ್ದಾನೆ ಯೋಗೀಶ್ ಸುವರ್ಣ. ಹವ್ವ ಪೆಟ್ರೋಲಿಯಂನಲ್ಲಿ ಬಂದಂತಹ ಪೆಟ್ರೋಲ್ ಹಾಗೂ ಡೀಸೆಲ್ ತುಂಬಿಸಲು ಬಂದಂತಹ ಗ್ರಾಹಕರಿಗೆ ಉಚಿತವಾಗಿ ತಮ್ಮ ಹಣದಿಂದ ಒಂದು ಸೇವೆ ಎಂದು ಮಾತ್ರ ಹೇಳ್ಬಹುದು. ಅದರಿಂದ ಒಂದು ಉಚಿತವಾಗಿ 500 ರೂಪಾಯಿ 300 ರೂಪಾಯಿಗೆ ಪೆಟ್ರೋಲ್ ಡೀಸೆಲ್ ಹಾಕಿದರೆ ಅವರಿಗೆ ಒಂದು ಉಚಿತವಾಗಿ ಕೂಪನ್ ನೀಡುತ್ತಾ ಬಂದಿದ್ದು, ಅದನ್ನು ಪ್ರತಿ ತಿಂಗಳಲ್ಲಿ ಒಂದು ಡ್ರಾ ಮಾಡಿ 5,000 ರೂಪಾಯಿಯ ಉಚಿತವಾದ ಒಂದು ಲಕ್ಕಿ ಕೂಪನ್ ನಮ್ಮ ಹರ್ಷ ಕಂಪನಿಯ ಒಂದು 5,000 ರೂಪಾಯಿದ ವಾಚರ್ ಕೊಟ್ಟು ಅಲ್ಲಿ ಪರ್ಚೇಸ್ ಮಾಡುವಂತಹ ಒಂದು ಯೋಜನೆಯನ್ನು ಹಮ್ಮಿಕೊಂಡು ಕಳೆದ 8 ತಿಂಗಳಿನಿಂದ ಅದನ್ನು ಸೇಕರಣೆ ಮಾಡಿ ಇವತ್ತು ಬೃಹತ್ ಮೊತ್ತದ ಒಂದು ಡ್ರಮ್ ಅಲ್ಲಿ ಹಾಕಿ ಇವತ್ತು ವಿಜಯಶಾಲಿಯಾಗಲು ನಮ್ಮ ಈ ಒಂದು ಹವ್ವ ಪೆಟ್ರೋಲಿಯಂ ಮುಖಾಂತರ ಯೋಗೀಶ್ ಸುವರ್ಣವರಿಗೆ ಅವಕಾಶ ಒದಗಿ ಬಂದಿದೆ. ಮುಂದಕ್ಕೂ ಹವ್ವ ಪೆಟ್ರೋಲಿಯಂ ನಿಮ್ಮ ಸೇವೆಯಲ್ಲಿ ಸದಾ ಸಿದ್ಧವಾಗಿರುತ್ತದೆ. ಉತ್ತಮ ಗುಣಮಟ್ಟದ ಒಂದು ಸಂಸ್ಥೆಯಾಗಿದ್ದು ಹವ್ವ ಪೆಟ್ರೋಲಿಯಂ ಮೊನ್ನೆ ತಾನೇ ಈ ಒಂದು ಬ್ರೋಸರ್ ನ ಉದ್ಘಾಟನೆ ಬೃಹತ್ ಮಟ್ಟದಲ್ಲಿ ಇಲ್ಲಿ ನಡೆದಿದೆ. ಕೆಲವೇ ದಿನಗಳಲ್ಲಿ ಈ ಒಂದು ಗ್ಯಾಸಿನ ಒಂದು ಸೇವೆಯನ್ನು ಗ್ರಾಹಕರಿಗೆ ಒದಗಿಸಲಿದ್ದೇವೆ. ಎಲ್ಲರ ಈ ಭಾಗದ ಪ್ರತಿಯೊಬ್ಬರಿಗೆ ಎಲ್ಲರಿಗೂ ಅನುಕೂಲವಾಗುವಂತೆ ಉತ್ತಮ ಸೇವೆಯನ್ನು ನೀಡಲು ಇಲ್ಲಿಯ ಸಿಬ್ಬಂದಿಗರು ವರ್ಗದವರು ತಮ್ಮ ಸೇವೆ ನಿಸ್ವಾರ್ಥದಿಂದ ಈ ಒಂದು ಸಂಸ್ಥೆ ಉತ್ತಮ ಹೆಸರು ಗಳಿಸಲು ಸಾಧ್ಯವಾಗಿದೆ. ಇಲ್ಲಿ ಬಂದಂತ ಎಲ್ಲರಿಗೆ
ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ವಾಕ್ಯ ಶುಭಾಶಯನ್ನು ನೀಡಿದಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಜಸಿಂತ ಪಿಂಟೂರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹವ್ವಾ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ರಮೇಶ್ ಶೆಟ್ಟಿ ಅವರಿಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ವಲಯ ಅಧ್ಯಕ್ಷರಾದಂತಹ ಮಹಮ್ಮದ್ ರವರಿಗೂ, ಯೂತಿನ ವಾರ್ಡ್ ಅಧ್ಯಕ್ಷರಾದ ಸಮೀರ್ ಅವರಿಗೂ, ಗ್ರಾಮ ಪಂಚಾಯತ್ ಸದಸ್ಯರಾದ ಅಬುಬಕರ್ ಸಿದ್ದಿಕ್ ರವರಿಗೆ, ಲಾರೆನ್ಸ್ ರವರಿಗೆ, ಅದೇ ರೀತಿ ಇಲ್ಲಿ ಬಂದಂತ ಎಲ್ಲ ನಮ್ಮ ಸ್ನೇಹಿತರಿಗೆ, ಇದರ ಮೇಲೆ ವಿಶ್ವಾಸ ಇಟ್ಟು ಬಂದ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಅವ್ವ ಸಂಸ್ಥೆಯ ಈ ಒಂದು ಲಕ್ಕಿ ವಿನ್ನರ್ಸ್ ಡ್ರಾ ಇಂದು ಈಗ ತಾನೇ ನಡೆದು, ಈ ಲಕ್ಕಿ ಡ್ರಾ ವಿನ್ನರ್ಸ್ ಅಲ್ಲಿ ನಮ್ಮ ಸಜೀಪ ಭಾಗದ ಯೋಗೀಶ್ ಸುವರ್ಣ ಎಂಬವರಿಗೆ ಈ ಒಂದು ಅದೃಷ್ಟ ಒದಗಿ ಬಂದಿದೆ. ಅವರಿಗೆ ಕೀಯನ್ನು ಹಸ್ತಾಂತರಿಸಿ ಈ ಒಂದು ಸಂತೋಷದ ಈ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ಈ ಒಂದು ಸಂಸ್ಥೆಯ ಈ ಒಂದು ಸಿಕ್ಕಿದಂತಹ ಕೊಡುಗೆಯನ್ನು ಸ್ಮರಿಸ್ತಾರೆ ಎನ್ನುವ ಒಂದು ವಿಷಯದಲ್ಲಿ ಎರಡು ಮಾತನಾಡಬೇಕಾಗಿ ಈ ಸಂದರ್ಭದಲ್ಲಿ ಅವಳು ಕೇಳಿಕೊಂಡಿದ್ದಾರೆ. ತುಂಬಾ ಖುಷಿ ಆಗ್ತಿದೆ ಅಂತ ಹೇಳುವುದಂತ ಗೊತ್ತಾಗ್ತಿಲ್ಲ. ಗಣೇಶ ಹಬ್ಬ ತುಂಬಾ ಖುಷಿಯಲ್ಲಿರುವಾಗ ಇದೊಂದು ಅದೃಷ್ಟ ಅಂತ ಹೇಳ್ಬೋದು. ಅಂತ ಹೇಳುವುದಂತ ಗೊತ್ತಾಗ್ತಿಲ್ಲ, ತುಂಬಾ ಖುಷಿ ಆಗ್ತಿದೆ. ಅದೇ ಒಂದ್ ಕಡೆ ತುಂಬಾ ಬೇಸರ ಇದೆ. ನನ್ನ ಮಗ ಹಾಸ್ಪಿಟಲ್ ಇದ್ದಾನೆ, ಅದ್ರ ನಡುವೆ ಇದೊಂದು ತುಂಬಾ ಖುಷಿಯ ವಿಷಯ ಅಂತ ಹೇಳ್ಬೋದು. ಅವನು ಅದೇ ಬೇಗ ಹುಷಾರಾಗಿ ಬರ್ಲಿ ನಾನು ಹಾರೈಸ್ತಾ ಇದ್ದೀನಿ ಮಗುವಿಗೆ. ಅನ್ನ ತುಂಬಾ ಬೇಸರ ಇದ್ದಾನೆ, ಅದ್ರ ನಡುವೆ ಇದೊಂದು ತುಂಬಾ ಖುಷಿಯ ವಿಚಾರ. ಅಷ್ಟೆಲ್ಲಗೆ ಇಷ್ಟಪಡ್ತೀನಿ.